ಎಲ್ಲರಿಗೂ SJ ಫ್ಯಾಮಿಲಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಚಿಕ್ಕ ಮಕ್ಕಳಿಗೆ ಸರಿಯಾಗಿ ಮಾತಾಡಲು ಕೊಡುವಂಥ ಮನೆಮದ್ದನ್ನು ಹೇಳ್ತಾ ಇದ್ದೇನೆ. ಆಲ್ಮೋಸ್ಟ್ ಎಲ್ಲರಿಗೂ ಕನ್ನಡ ಬರುವ ಕಾರಣ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಇದಕ್ಕೆ ಯಾವುದೆಲ್ಲ ಕೊಡ್ತೇವೆ ನಾವು, ಯಾವುದನ್ನು ಅರೆದು ಕೊಡುವುದು, ಇದು ಹೇಗೆ ಕೊಡುವುದು ಅಂತೇಳಿ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ ನೋಡಿ, ಇದು ಬಜ್ಜೆ ನೋಡಿರ್ಬೋದು ನೀವು, ಹೀಗೆ ಇರ್ತದೆ ನೋಡಿ. ಮತ್ತು ಇದಕ್ಕೆ ಅಗ್ರದ ಕಾಯಿ ಅಂತ ಹೇಳ್ತೇವೆ ನಾವು ತುಳುವಿನಲ್ಲಿ. ಮತ್ತು ನಮಗೆ ನಾಲಿಗೆಯಲ್ಲಿ ಹುಣ್ಣಾಗ್ತದಲ್ಲ ಅಂತ ಇದಕ್ಕೆ ಇದನ್ನು ಅರೆದು ನಾವು ಮುಟ್ಟಿಸಿದರೆ ನೋವು ತುಂಬ ಕಡಿಮೆ ಆಗ್ತದೆ. ಈ ಎರಡನ್ನು ಅರೆದು ಒಟ್ಟಿಗೆ ನಾಲಿಗೆಗೆ ನಕ್ಕಿಸಬೇಕು. ನೋಡಿ ಹೇಗೆ ಅರೆಯುವುದಂತೇಳಿ ಹೇಳ್ತೇನೆ ನಾನು. ನೋಡಿ, ಈ ಥರದ ಕಲ್ಲು, ಇಲ್ಲದ್ರೆ ನಿಮ್ಮಲ್ಲಿ ಅರೆಯುವ ಕಲ್ಲು ಇದ್ದರೆ ಅದರಲ್ಲಿ ಸಹ ಅರೆಯಬಹುದು. ಈ ಥರದ ಕಲ್ಲು ಬೇಕು. ನಾನಿದು ಕುಟ್ಟಣಿಗೆ ಕಲ್ಲನ್ನು ತಗೊಂಡದ್ದು. ನೋಡಿ, ಇದರಲ್ಲಿ ಚಂದ ಮಾಡಿ ಅರೆಯಬೇಕು. ಹೀಗೆ ಅರೆಯುವುದು ನೋಡಿ. ನೋಡಿ, ಸ್ವಲ್ಪ ನೀರಿನ ಪಸೆ ಹೀಗೆ ಹಾಕ್ಕೊಳ್ಳಿ. ನಂತರ ಹೀಗೆ ಚಂದ ಮಾಡಿ ಅರೆಯಬೇಕು. ನೋಡಿ, ನನ್ನ ಮಗಳು ಅಮ್ಮ 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 ಅಂತ ಕರೆಯುತ್ತಾ ಇದ್ದಾಳೆ. ಖಾಲಿ ಹೊಟ್ಟೆಗೆ ಕೊಡುವುದರಿಂದ ಇದನ್ನು ಮಕ್ಕಳಿಗೆ ಉಳದ ಸಮಸ್ಯೆ ಮತ್ತು ಜೀರ್ಣಶಕ್ತಿ ಇರೋದಿಲ್ಲ ಅಂಥ ಮಕ್ಕಳಿಗೆಲ್ಲ ಇದು ತುಂಬ ರಾಮಬಾಣ ಅಂತಲೇ ಹೇಳ್ಬೋದು. ಇದು ನೋಡಿ, ಹೀಗೆ ಅರೆಯುವಾಗ ಹೀಗೆ ಬರ್ತದೆ ನೋಡಿ. ಮಕ್ಕಳ ನಾಲಿಗೆಯಲ್ಲಿ ಬಿಳಿ 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 ಆಗಿರ್ತದೆ. ಆಗ ಇದನ್ನು ಅರೆದು ಈ ಕಾಯಿಯನ್ನೇ ಅರೆದು ನೀವು ನಾಲಿಗೆಗೆ ನಕ್ಕಿಸಿದರೆ ಅಗ್ರ ಎಲ್ಲ ಹೋಗ್ತದೆ. ನೋಡಿ, ಇದನ್ನು ಅರೆಯುವ. ನಮಗೂ ಸಹ ಕೆಲವರಿಗೆ ತುಂಬ ಗಂಟಲಿನಲ್ಲಿ ತುಂಬ ನೋವಿರ್ತದೆ, ಏನೂ ತಿನ್ನಲಿಕ್ಕೆ ಆಗೋದಿಲ್ಲ ಅಂಥವರಿಗೆ ಇದು. ಮತ್ತು ಬೇರೊಂದು ಹಿಪ್ಪಲಿ ಅಂತ ಹೇಳ್ತಾರೆ, ಅದನ್ನು ಹೇಗೆ ನಾನು ಕುಡಿಬೇಕು, ಹೇಗೆ ಅರಿಬೇಕು ಅಂತೇಳಿ ಹೇಳಿಕೊಡ್ತೇನೆ ನಿಮಗೆ. ಇನ್ನೊಂದು ವ್ಲಾಗಲ್ಲಿ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಕೆಲವು ಮಕ್ಕಳು ಮಾತಾಡ್ತಾರೆ, ತೊದಲು ಮಾತಾಡ್ತಾರೆ. ಅಂಥ ಮಕ್ಕಳಿಗೆ ಇದನ್ನು ವಾರಕ್ಕೆ 1-2-3 ಸಲ ಕೊಟ್ಟರು ಒಳ್ಳೆಯದೇ, ಸರಿಯಾಗಿ ಮಾತಾಡ್ತಾರೆ ಇದನ್ನು ಕೊಟ್ಟರೆ. ಇದೀಗ ಸಾಕು ಅರೆದದ್ದು. ಇನ್ನು ಬಜ್ಜೆ ಅರಿಬೇಕು. ನೋಡಿ, ಇಷ್ಟು ಅರೆದೆ ನೋಡಿ. ನೋಡಿ, ಇನ್ನು ಬಜ್ಜೆ ಅರೆಯುವ. ಇದನ್ನು ಸಹ ಹಾಗೆ ಅರೆಯುವುದು. ನೀರಿನ ಪಸ ಹಾಕಿ ಹೀಗೆ ಚಂದ ಮಾಡಿ ಅರಿಬೇಕು. ಅಮ್ಮ ಅಪ್ಪ ಅಂತ ಹೇಳ್ತಾ ಮಾತಾಡ್ತಾ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳು. ಆಗಲೇ ಇದನ್ನು ಕೊಡಬೇಕು. ಕೊಟ್ಟರೆ ಮಕ್ಕಳು ಸರಿಯಾಗಿ ಮಾತಾಡ್ತಾರೆ. ಮತ್ತು ಏನು ಕಷ್ಟ ಆಗೋದಿಲ್ಲ. ಕೆಲವು ಮಕ್ಕಳಿಗೆ ಮಾತಾಡಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಒಂದು ಉಚ್ಚಾರ ಏನಾದರೂ ಸರಿಯಾಗಿ ಮಾತಾಡಬೇಕಾದ್ರೆ ತುಂಬ ಕಷ್ಟಪಡುವ ಸಾಧ್ಯತೆ ಇರ್ತದೆ ಮಕ್ಕಳಿಗೆ. ಅಂಥ ಮಕ್ಕಳಿಗೆ ಇದನ್ನೆಲ್ಲ ಕೊಟ್ಟರೆ, ಅರೆದು ಕೊಟ್ಟರೆ ತುಂಬ ಸರಿಯಾಗಿ ಮಾತಾಡ್ತಾರೆ ಅಂತೇಳಿ.
ನೋಡಿ ಹೀಗೆ ಎರಿಬೇಕು ನೋಡಿ. ನನ್ನ ಮಗಳಿಗೆ ನಾನು ಇದನ್ನು ವಾರಕ್ಕೆ 2 ಸಲ ಕೊಡ್ತೇನೆ. ಶನಿವಾರ ಮತ್ತು ಸೋಮವಾರ ನಾನು ಕೊಡ್ತೇನೆ ಅವಳಿಗೆ. ನೋಡಿ ಈಗ ಅರೆದಾಯಿತು. ಇದನ್ನು ಹೇಗೆ ನಾಲಗೆಗೆ ನಕ್ಕಿಸುವುದಂತೇಳಿ ನಾನು ನನ್ನ ಮಗಳಿಗೆ ಕೊಡ್ತೇನೆ. ನೋಡಿ ನೋಡಿ ಈಗ ನನ್ನ ಮಗಳಿಗೆ ನಕ್ಕಿಸ್ತೇನೆ. ಮಂತ್ಲಪ್ಪ ನೋಡಿ, ಅವಳಿಗೆ ಹೇಳ್ಬೇಕಂತಿಲ್ಲ, ನಾನು ಕೊಟ್ಟು ಕೊಟ್ಟು ಅಭ್ಯಾಸ ಆಗಿದೆ. ಹಾಗೆ ಅವಳು ಹಾಗೆ ಮಾಡ್ತಾಳೆ ನೋಡಿ. ಹಾಗೆ ನೋಡಿ ನಾಲಗೆಗೆ ಅಲ್ಲಿನ ಸಂದಿಗೆಲ್ಲ ಹೀಗೆ ಚಂದ ಮಾಡಿ ನೆಕ್ಕಿಸ್ಬೇಕು. ಅದು ಸ್ವಲ್ಪ ಕಹಿ ಇರ್ತದೆ ನೋಡಿ, ಮುಖ ನೋಡಿ. ಹೀಗೆ ನೋಡಿ. ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.